ಕುಡ್ಲದ ಗೋಲ್ಡ್ಫಿನ್ ಸಿಟಿಟ್ ಗುರುವಾರ ನಡೆತಿನ ನಿಖುಲ್ನೊಟ್ಟಿಗೂ ಎಂಆರ್ಜಿ ಗ್ರೂಪ್ ಲೇಸಿಡ್ ಹಿಂದುಳಿದ ಅಂಚನೆ ಹುಷಾರ್ದಾಂತೆ ಇಪ್ಪುನ ಆಜಿನುತ 35 ಜನಕ್ಕೆ ಎಂಆರ್ಜಿ ಗ್ರೂಪ್ ಸಂಸ್ಥಾಪಕರ್ ಪ್ರಕಾಶ್ ಶೆಟ್ಟಿ 1.5 ಕೋಟಿ ರೂಪಾಯಿ ಪಣವನ್ನು ಕೊರಿಯರು. ಪ್ರಕಾಶ್ ಶೆಟ್ಟಿ ಸೇರಿನಂಚನೆ ವೇದಿಕೆದ ಮಿತರ್ಮೆಡ್ ಇತ್ತಿನ ಬಿನ್ನೆರ್ ಲೇಸನು ತುಡರ್ ಅರ್ಲಾದು ಉದಿಪನ ಮಲ್ತೇರು. ಐಬೊಕ್ಕ ಲೇಸನು ವಯಸ್ಸೊಂದು ಪ್ರಕಾಶ್ ಶೆಟ್ಟಿ ಪಾತೆರ್ದು ಎಂಕ್ ಬೊಕ್ಕ ಎನ್ನ ಕುಟುಂಬಗೂ ಒಂಜಿ ವಿಶೇಷವಾಯಿನ ದಿನ ಅತ್ತಂಡು ಫಲಾನುಭವ ಇತ್ತಿನಕ್ಲು ಆರ್ಥಿಕ ಪನವುದ ಸಾಕಾಯನ್ನು ಕೋರ್ಪಿನವು ಎಂಕ್ ಮಸ್ತ್ ಖುಷಿ ಕನತಂಡು. ಕೊರೋನಾ ಬತ್ತಿನ ಪೊರ್ತುಡು 4 ಜಿಲ್ಲೆಲಿಗೂ 2 ಕೋಟಿ ರೂಪಾಯಿದ ಪಡಿತೇರ್ನ ಕಿಟ್ ಅಂಚನೆ 1.5 ಕೋಟಿ ಆರ್ಥಿಕ ಸಾಕಾಯ ಕೊಡ್ತಾ ಪಂದು ಪಂಡೇರು. ಮೋಹನ್ ಆಳ್ವ ಬೊಕ್ಕ ಅರ್ನ ಕೂಟ ಅವಶ್ಯಕತೆ ಇತ್ತಿನ ಜನಕ್ಲೆನು ಗುರ್ತಿಸಾದೇರ್ ಪಣವನ್ನು ಪಟ್ಟು ನಾವು ಪ್ರಚಾರಕ್ಕಾದ ಅತ್ತು ಎನ್ನ ಉಡಲ್ದ ಸಂತೋಷಗಾದು ಪಂದು ಪಂಡೇರು. ಆಳ್ವಾಸ್ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ಡಾಕ್ಟರ್ ಮೋಹನ್ ಆಳ್ವ ಪಾತೆರ್ದು ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆಡು ಹುಷಾರ್ದಂತೆ ಇತ್ತಿನ ಕೆಲವು ಜನಕ್ಲೇನ್ ಆಯ್ಕೆ ಮಲ್ತದ ಬಡವರಿಗೂ ಕಮ್ಮಿ ಪಂಡ 10,000 ಅಂಚನೆ ಜಾಸ್ತಿ ಪಂಡ 1 ಲಕ್ಷ ಪಣವನ್ನು ಕೊರಿಯರ ಉಂಡು ಪಂದು ಪಂಡೇರು. ಸಂಸದರ್ ನಳಿನ್ ಕುಮಾರ್ ಕಟೀಲ್ ಪಾತೆರ್ದು ಪ್ರಕಾಶ್ ಶೆಟ್ಟಿ ಮೇರ್ ಮಹಾಭಾರತಡು ಕಣ್ಣ ಎಂಚ ಇತ್ತೆನ ಅಂಚನೆ ದಾನವೀರ ಶೂರ ಪಂದು ಪನೋಲಿ ಪಂದು ಪಂಡೇರು. ಮಾಜಿ ಎಂಎಲ್ಸಿ ಐವನ್ ಡಿಸೋಜಾ, ನಟ ಅರುಣ್ ಸಾಗರ್, ಪೊಲೀಸ್ ಆಯುಕ್ತರ್ ಎನ್ ಶಶಿಕುಮಾರ್, ಎಸಿಪಿ ಮಹೇಶ್, ಮಾಜಿ ಶಾಸಕರ್ ಅಭಯ್ ಚಂದ್ರ ಜೈನ್, ಶ್ರೀದೇವಿ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರ್ ಸದಾನಂದ ಶೆಟ್ಟಿ ಸೇರಿನಂಚನೆ ಮಸ್ತ್ ಬಿನ್ನೇರ್ ಲೇಸಿದು ಪಾಲ್ಪಡೆದಿದ್ದರು. ಇದು ಮೋನಾಳವರು ಹೇಳಿದಾಗೆ ಸಾಮಾಜಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ನನ್ನನ್ನು ತೊಡಗಿಸಿಕೊಂಡು ಬಂದರು. ಈ ಕಾರ್ಯಕ್ರಮ ನನಗೆ ಬಹಳ ಸಂತೋಷ ಮತ್ತು ತೃಪ್ತಿಯನ್ನು ತಂದಿದೆ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ನೊಂದವರಿಗೆ ಅಂಥವರಿಗೆ ಗುರುತಿಸಿ ಈ ಸಲ ಕೂಡ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ನನ್ನ ಅಣ್ಣನಿಗೆ ಸಮಾನ ಮೋಹನಾಳು ಅವರ ಪಾತ್ರ. ಸುಮಾರು 1,000 ಮೇಲಿಗೂ ಅಪ್ಲಿಕೇಶನ್ ರಿಕ್ವೆಸ್ಟ್ ಲೆಟರ್ ಬಂದಾಗ ಅದು ಬೇರೆಯವರ ಮುಖಾಂತರ ಅವರಿಗೆ ತಲುಪಿದಾಗ ಯಾವುದೇ ಒಂದು ನಿಸ್ವಾರ್ಥ ಇಲ್ಲದೆ ತನ್ನ ಸೇವೆ ಜಾತಿ ಮತ ಭೇದ ಭಾವವಿಲ್ಲದೆ ಯಾರ ಒತ್ತಡಕ್ಕೂ ಮಣಿಯದೆ ತನ್ನ ಶೈಲಿಯಲ್ಲಿ ಈ ಬಂದ ರಿಕ್ವೆಸ್ಟ್ ಲೆಟರ್ನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟನ್ನು ಕೊಡಬಹುದು ಈ ಸಂಸ್ಥೆಯಲ್ಲಿ ಕೊಡುವಂಥ 1.5 ಕೋಟಿಯಲ್ಲಿ, ಯಾಕಂದರೆ ಖಂಡಿತ ಇದು ಬಹಳ ಕಿಂಚಿತ ಸೇವೆ, ನಮ್ಮ ಅಳಿಲು ಸೇವೆ ಅಂತ ಹೇಳ್ತಾ ಇದ್ದೇನೆ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಸಾಕಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಇದರಲ್ಲಿ ಎಷ್ಟರ ಮಟ್ಟಿಗೆ ನೀವು ತೃಪ್ತಿ ಆಗ್ತೀರಿ ಅಂತ ಗೊತ್ತಿಲ್ಲ. ಆದರೆ ನಮ್ಮ ಸಂಸ್ಥೆಯ ಶ್ರಮ, ನಾವು ಇಟ್ಟ ಒಂದು ಮೊತ್ತ ಅದನ್ನು ಸರಿಯಾದ ಜಾಗದಲ್ಲಿ ಸರಿಯಾದವರಿಗೆ ತಲುಪಬೇಕು ಅನ್ನೋ ಉದ್ದೇಶದಲ್ಲಿ ಮೋಹನ್ ಆಳ್ವರು ಮತ್ತು ಅವರ ಟೀಮ್, ಅವರ ಎಂಟೈರ್ ಟೀಮ್ ರಾತ್ರಿ ಹಗಲು ಕೆಲಸ ಮಾಡಿ ಸುಮಾರು ಹಲವಾರು ದಿನಗಳಿಂದ ಈ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಮನುಷ್ಯನ ಜೀವನದ ಕಲ್ಪನೆಗಳನ್ನು ಇಡ್ತಾ ಭಗವಂತನ ಪೂಜೆ ಯಾವುದು ಅಂತ ವಿವರಣೆಯನ್ನು ಕೊಡ್ತಾರೆ. ಗರ್ಭಗುಡಿಯಲ್ಲಿರ್ತಕ್ಕಂಥ ಭಗವಂತನ ಪೂಜೆ ಮಾಡಿದರೆ ಅದು ಭಗವಂತನಿಗೆ ಸಲ್ಲುತ್ತೆ ಅಂತಿಲ್ಲ. ಆ ಪೂಜೆಯನ್ನು ಮಾಡಿದಾಗ ಅವನಲ್ಲಿರ್ತಕ್ಕಂಥ ಭಕ್ತಿಯ ಆಧಾರದಲ್ಲಿ ಅದು ಭಗವಂತನನ್ನು ಸೇರುತ್ತೆ. 16 ವ್ರತಗಳನ್ನು ಮಾಡಿ ಭಗವಂತನ ಆರಾಧನೆ ಮಾಡಿದರೆ ಭಗವಂತನಿಗೆ ತೃಪ್ತಿ ಆಗುತ್ತೆ ಅಂತಿಲ್ಲ. 16 ಸೇವೆಯನ್ನ ಕೊಟ್ಟು ಭಗವಂತನ ತೃಪ್ತಿ ಪಡಿಸಬಹುದು ಅನ್ನುವಂಥದ್ದು ಅದು ಭಗವಂತನಿಗೆ ಇಚ್ಛೆ ಇಡತಕ್ಕಂಥದ್ದಲ್ಲ. ಯಾರು ಕಷ್ಟದಲ್ಲಿದ್ದಾರೆ, ಯಾರು ಕಣ್ಣೀರಲ್ಲಿದ್ದಾರೆ, ಆ ಕಣ್ಣೀರನ್ನು ಒರೆಸುವಂಥದ್ದು ಇದೆಯಲ್ಲ ಅದು ನಿಜವಾಗಿರ್ತಕ್ಕಂಥ ಭಗವಂತನ ಪೂಜೆ ಅಂತ ವಿವೇಕಾನಂದರು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಪ್ರಕಾಶನ್ನ ಮಾಡ್ತಕ್ಕಂಥದ್ದು ನಿಜವಾಗಿರ್ತಕ್ಕಂಥ ಭಗವಂತನ ಪೂಜೆ ಅಂತ ಹೇಳ್ತಾ ಅವರಿಗೆ ಅಭಿವಂದನೆಗಳನ್ನು